ಹೌದಾ? ಸ್ವಲ್ಪ ಪಂಚೆ ಕಳ್ಚ್ಕೊಬಿಟ್ಟರೆ ಕಟ್ಟಿಕೊಂಡು ಆಮೇಲೆ ಸರ್ ಆ ಕಡೆ ಫ್ರಂಟ್ ಸೀಟಲ್ಲಿ ಯಾರು ಇಲ್ವೇ ಅಲ್ವಲ್ಲ ಸರ್? ವಿಚಾರ ಅಂತದ್ದು ಅಂತೇಳಿ ನೀವು ಹೇಳ್ಬಿಟ್ರೆ ಕಷ್ಟ ಆಗುತ್ತೆ. ಪಂಚೆ ಕಳ್ಸ್ಕೊಬಿಟ್ಟದೆ ಈಶ್ವರಪ್ಪ. ಯಾಕೋ ಇತ್ತೀಚೆಗೆ ಸ್ವಲ್ಪ ಹೊಟ್ಟೆ ದಪ್ಪ ಆಯಿತು, ಕಳ್ಸ್ಕೊತಾರೆ. ಯಾರು ಅಲ್ಲ ಸಹಾಯನ ಅಲ್ಲ, ತಾವು ನಿಮ್ ಸಹಾಯ ಕೇಳಲ್ಲ. ಸ್ವಲ್ಪ ಕಡಿಮೆ ಅದು. ನಮ್ಮ ಅಧ್ಯಕ್ಷರು ಗುಡ್ಡಾಗಿ ಬಂದು ಪಕ್ಷದ ಮಾನ ಅಂತ ಹೇಳಿ ಅವ್ರ ಕಿವಿಯಲ್ಲಿ ಹೇಳಿ ಹೋದ್ರೆ ಇವ್ರು ಅದನ್ನ ಊರಿಗೆಲ್ಲ ಹೇಳ್ತಾರೆ. ಅವರು ನಿಮ್ಮ ಶ್ರಮ ಎಲ್ಲ ವ್ಯರ್ಥ. ಅವ್ರ ಮಾನನೇ ಅವ್ರ ಉದ್ಯೋಗವೇ ನಮ್ಮ ಪಂಚೆ ಕಳ್ಸೋದು. ನೋಡಿ ಕಾಯ್ತಾ ಕೂತಿದ್ದಾರೆ ಈಶ್ವರಪ್ಪನವರು. ಅವರು ಪಾಪ ಟ್ರೈ ಮಾಡ್ತಾರೆ, ಅವೆಲ್ಲ ಸಾಧ್ಯ ಆಗಲ್ಲ. ಇದು ಅದಾಗಿದೆ, ಅದೇ ಟ್ರೆಜರಿ ಬೆಂಚಲ್ಲಿ ಯಾರು ಕೂತಿಲ್ಲ ಬಿಡಿ ಸರ್. ಜಿಂದಾಲಿ ಹೋಗೋದ್ಮೇಲೆ ಸ್ವಲ್ಪ ಕಡಿಮೆ ಅದು. ಇದು ಈ ಪಂಚೆ ಮೊದಲು ಬಿಚ್ಚೋಯ್ತಿರ್ಲಿಲ್ಲ. ಇತ್ತೀಚೆಗೆ ಕೊರೋನಾ ರೋಗ ಬಂದ ಮೇಲೆ ಐ ಪುಟ್ ಆನ್ ಸಮ್ ವೆಯ್ಟ್ ಫ್ರಮ್ 4 to 5 kgs ವೆಯ್ಟ್. ಇದು ಬಂದಮೇಲೆ ಬೆಲ್ಲಿ ಸ್ವಲ್ಪ ಮುಂದಕ್ಕೆ ಬಂದ್ಬಿಡ್ತು. ಇದು ಬಂದಮೇಲೆ ಪಂಚೆ ಕಳ್ಕೊಳಕ್ಕೆ ಶುರುವಾಗೋಗ್ಬಿಟ್ಟಿದೆ. ಏನು ತೊಂದರೆ ಆಗಲ್ಲ. ಬಹಳ ಜನ ನಿಲುವಂಗಿ ಹಾಕತಾರೆ, ಲುಂಗಿನೂ ಹಾಕೊಳ್ಳಲ್ಲ, ಏನು ಹಾಕಲ್ಲ, ನಿಲುವಂಗಿ. ನಮ್ಮ ಕಡೆಗೆ ಮೊಳಕಾಲವರೆಗೆ ಇರ್ತದೆ ನಿಲುವಂಗಿ. ಹಾಗೇನು ಧೋತಿನೂ ಉಟ್ಕೊಳ್ಳೋಗಿಲ್ಲ, ಪ್ಯಾಂಟು ಹಾಕೊಳ್ಳೋಗಿಲ್ಲ, ಏನು ಹಾಕೊಳ್ಳೋಗಿಲ್ಲ, ನಿಲುವಂಗಿ ಇರ್ತದೆ. ಇದು ಸ್ವಲ್ಪ ಜುಬ್ಬ ಹಂಗೆ ಸ್ವಲ್ಪ ನಿಲುವಂಗಿ ಆಗಿರೋದ್ರಿಂದ ನಿಲುವಂಗಿ ಥರ ಇರ್ತದೆ. ಓಕೆ, ಎಂಥ ಸಂದರ್ಭ ಹೀಗಾದಾಗ ರಕ್ಷಣೆ ಇರಲಿ ಅಂತಲೇ ಉದ್ದಾಗಿರೋ ಜುಬ್ಬ ಹೊಲಿಸ್ಕೊಳ್ಳೋದು. ಇಂಥ ಪ್ರಸಂಗಗಳು ಬಂದಾಗ ರಕ್ಷಣೆ ಇರಲಿ ಅಂತಲೇ ಅದು ಹೊಲಿಸ್ಕೊಂಡಿರೋದು. ಅದರಿಂದ ಮನೆ ಅಧ್ಯಕ್ಷರೇ, ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಇದು ಇಡೀ ಮೈಸೂರು ನಗರದ ಜನರನ್ನು